ಮಂಗಳೂರಿನ ವೆಲೆನ್ಸಿಯಾ ರೋಶನಿ ನಿಲಯದ ಸಮೀಪದಲ್ಲಿ ಬಿಗ್ ಮಿಶ್ರಾ ಪೇಡ ಸ್ವೀಟ್ಸ್ ಮಳಿಗೆ ಶುಭಾರಂಭಗೊಂಡಿತ್ತು. ಸರ್ವಧರ್ಮದ ಮುಖಂಡರ ಸಮಕ್ಷಮದಲ್ಲಿ ನೂತನ ಸ್ವೀಟ್ಸ್ ಮಳಿಗೆ ಉದ್ಘಾಟನೆಗೊಂಡಿತು. ಮಂಗಳೂರಿನ ಜನತೆಗೆ ಸಿಹಿ ಸುದ್ದಿ ಎನ್ನುವಂತೆ ನಗರದ ವೆಲೆನ್ಸಿಯಾದಲ್ಲಿ ಬಿಗ್ ಮಿಶ್ರಾ ಪೇಡ ಸ್ವೀಟ್ಸ್ ಮಳಿಗೆ ಉದ್ಘಾಟನೆಗೊಂಡಿದೆ. ಎಲ್ಲಾ ಬಗೆಯ ಶುಚಿ ಮತ್ತು ರುಚಿಯಾದ ಸಿಹಿ ತಿಂಡಿಗಳು ಒಂದೇ ಸೂರಿನಡಿ ಲಭ್ಯವಿದ್ದು, ಗ್ರಾಹಕರಿಗೆ ಕೈಗೆಟುಕುವ ರೀತಿಯಲ್ಲಿ ಸಿಹಿ ತಿಂಡಿಗಳು ಲಭ್ಯವಾಗಲಿದೆ. ನೂತನ ಬಿಗ್ ಮಿಶ್ರಾ ಪೇಡ ಮಳಿಗೆಯನ್ನ ಸರ್ವಧರ್ಮದ ಗುರುಗಳ ಸಮ್ಮುಖದಲ್ಲಿ ಉದ್ಘಾಟಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮಂಗಳೂರಿನ ವೆಲೆನ್ಸಿಯಾ ಚರ್ಚಿನ ಪ್ಯಾರಿಸ್ ಪ್ರಿಸ್ಟ್ ಫಾದರ್ ಲ್ಯಾನ್ಸಿ ಟಿಸೋಸ್ ಅವರು ಪವಿತ್ರ ಜಲವನ್ನ ಪ್ರೋಕ್ಷಣೆ ಮಾಡಿದ್ರು. ಬಳಿಕ ಪ್ರಾರ್ಥನೆಯನ್ನ ನೆರವೇರಿಸಿದ್ರು. ಈ ಮಳಿಗೆಯು ಮಂಗಳೂರಿನ ಪ್ರತಿಯೊಬ್ಬರ ಕುಟುಂಬದಲ್ಲಿಯೂ ಮತ್ತು ಪ್ರತಿಯೊಬ್ಬರ ಜೀವನದಲ್ಲಿಯೂ ಸಿಹಿಯನ್ನು ನೀಡಲಿ, ಸಂತೋಷವನ್ನು ನೀಡಲಿ, ಒಳ್ಳೆಯ ಆರೋಗ್ಯವನ್ನು ನೀಡಲಿ ಹಾಗೂ ಈ ಬಿಗ್ ಮಿಶ್ರಾ ಪೇಡ ಇದರ ಶಾಖೆಗಳು ಇನ್ನು ಇದರ ಹೆಸರಿಗೆ ತಕ್ಕಂತೆ ಇನ್ನೂ ವಿಸ್ತಾರವಾಗಿ ಬೆಳೆಯಲಿ ಎಂದು ನಾನು ಆಶಿಸುತ್ತೇನೆ. ಇದರ ಓನರ್ ಆದಂತಹ ರಾಯ್ಸ್ಟರ್ ಹಾಗೂ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮಾಣಿಲ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಮಂಗಳೂರಿನಲ್ಲಿ ಬಿಗ್ ಮಿಶ್ರಾ ಪೇಡ ಮಳಿಗೆ ಶುಭಾರಂಭಗೊಂಡಿದೆ. ರೋಷನ್ ಮಿನೇಜಸ್ ಮತ್ತು ಜಾಯ್ಸ್ಟರ್ ಸಲ್ಡಾನ್ ಅವರ ಮುಂದಾಳತ್ವದಲ್ಲಿರುವ ಸಂಸ್ಥೆ ಯಶಸ್ವಿಯಾಗಿ ಬೆಳೆಯಲಿ ಎಂದು ಹಾರೈಸಿದರು. ಇವತ್ತು ಈ ಸಂಸ್ಥೆಯನ್ನು ಮುನ್ನಡೆಸತಕ್ಕಂಥ ರೋಷನ್ ಮತ್ತು ಅವರ ಎಲ್ಲ ಸಹಪಾಠಿಗಳಿಗೆ ಈ ಒಂದು ಸಂಸ್ಥೆ ಇನ್ನಷ್ಟು ಕೀರ್ತಿಯನ್ನು ಬರಲಿ. ಈ ಸಂಸ್ಥೆಯ ವ್ಯವಹಾರಕ್ಕೆ ಬರತಕ್ಕಂಥವರಿಗೆ ಮತ್ತು ವ್ಯವಹಾರ ಮಾಡಿ ಹೋಗತಕ್ಕಂಥವರಿಗೂ ಸಂತೃಪ್ತಿಯ ಸ್ವಾದಕರವಾದಂಥ ಆಹಾರ ಸೇವನೆಗೆ ಅನುಕೂಲ ಆಗತಕ್ಕಂಥ ಸ್ಥಿತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಪ್ರಾರಂಭವಾಗಲಿಕ್ಕೆ ಶಕ್ತಿ ಕೊಡಲಿ. ನಾವು ಮೂರು ಧರ್ಮದವರು, ಹಿಂದೂ ಧರ್ಮ ಇರ್ಬೋದು, ಇಸ್ಲಾಂ ಧರ್ಮ ಇರ್ಬೋದು, ಕ್ರೈಸ್ತ ಧರ್ಮ ಇರ್ಬೋದು, ವ್ಯವಹಾರಕ್ಕೆ ಎಲ್ಲರೂ ಬರ್ತಾರೆ. ಎಲ್ಲರೂ ಬಂದಾಗ ಮತ್ತು ಇದರಲ್ಲಿ ಸಂಸ್ಥೆಯಲ್ಲಿ ಎಲ್ಲರೂ ದುಡಿತಾರೆ. ಎಲ್ಲ ಜಾತಿ ಮತ ಪಂಥ ಇದ್ದವರೆಲ್ಲ ದುಡಿಲಿಕ್ಕೆ ಬರ್ತಾರೆ. ಅಂತ ಒಂದು ಸಂಸ್ಥೆಯಾಗಿ ಬೆಳೀಲಿ. ಭವಿಷ್ಯತ್ತಿನಲ್ಲಿ ಒಳ್ಳೆಯ ರೀತಿಯಲ್ಲಿ ಸೌಹಾರ್ದಯುತವಾಗಿ ದೇಶ ಮುಂದಿನ ಭವಿಷ್ಯತ್ತಿನಲ್ಲಿ ಸೌಹಾರ್ದಯುತವಾಗಿ ಜೀವನ ಮಾಡಲಿಕ್ಕೆ ಎಲ್ಲರಿಗೆ ಸತ್ಪ್ರೇರಣೆ. ಅನಂತರ ಕರ್ನಾಟಕ ರಾಜ್ಯದ ದಾರಿಮಿ ಒಕ್ಕೂಟದ ಅಧ್ಯಕ್ಷರಾದ ಎಸ್ಪಿ ಮೊಹಮ್ಮದ್ ದಾರಿಮಿಯವರು ಮಾತನಾಡಿ, ದೇಶದ ಏಕತೆಯ ಮೂಲಕ ಈ ಸಂಸ್ಥೆಯ ಉದ್ಘಾಟನೆ ನೆರವೇರಿದೆ. ಈ ಸಂಸ್ಥೆ ಉನ್ನತ ಮಟ್ಟದಲ್ಲಿ ಯಶಸ್ಸನ್ನ ಕಾಣಲಿ ಎಂದು ಹಾರೈಸಿದರು. ನಮ್ಮ ರೋಷನ್ ರವರು ಒಳ್ಳೆಯ ಒಂದು ವ್ಯಾಪಾರಕ್ಕೆ ಹೇಳಿದ್ದಾರೆ. ಅವರಿಗೆ ಎಲ್ಲರ ಆಶೀರ್ವಾದ ಬೇಕು. ಮೂರು ಧರ್ಮ ಅಂತ ನಾವು ಸ್ವಾಮೀಜಿಯವರು ಹೇಳಿದರು. ನನ್ನ ಪ್ರಕಾರ ಒಂದೇ ಧರ್ಮ, ಅದು ಮಾನವ ಧರ್ಮ. ಧರ್ಮ ಎಲ್ಲ ನಾವು ಮಾಡಿಕೊಂಡದ್ದು. ಪರಸ್ಪರ ಸ್ಪರ್ಧೆ ಮಾಡುವಾಗ ಅಲ್ಲಿ ಅನಾರೋಗ್ಯ ಇರಬಹುದು, ಆರೋಗ್ಯ ಸ್ಪರ್ಧೆ ಇದ್ರೆ ಬಹಳ ಉತ್ತಮ. ಅಂತಹ ಒಂದು ಆರೋಗ್ಯಕರವಾದಂತಹ ಒಂದು ವಾತಾವರಣ ನಾವು ಎಲ್ಲರೂ ಕೂಡಿ ಸೃಷ್ಟಿ ಮಾಡುವಂತಹ ಒಂದು ವ್ಯವಸ್ಥೆಗೆ ಬೇಕಾಗಿ ನಮ್ಮ ರೋಷನ್ ಅವರು ಇಂಥ ನಮ್ಮ ಎಲ್ಲ ಮೂರು ಧರ್ಮದವರನ್ನು ಒಟ್ಟಿಗೆ ಸೇರಿಸಿದ್ದಾರೆ. ಅವರಿಗೆ ಥ್ಯಾಂಕ್ಸ್ ಹೇಳ್ತೇನೆ ಮೊದಲನೇದಾಗಿ. ಮತ್ತೆ ಅವರ ಒಂದು ಹಾವಭಾವಗಳು ನಾನು ಮೊದಲಿನಿಂದಲೇ ಅವರನ್ನು ಬಲ್ಲೆ. ತುಂಬ ಅವರ ಹಾವಭಾವಗಳು ನೋಡುವಾಗ ಅವರಿಗೆ ಒಂದು ಇಚ್ಛಾಶಕ್ತಿ ಇದೆ. ನಮ್ಮ ಒಂದು ಪ್ರಾರ್ಥನೆ ಅವರಿಗೆ ಬೇಕು. ಆದರೂ ಕೂಡ ಅವರ ಇಚ್ಛಾಶಕ್ತಿಯ ಪ್ರಕಾರ ಅವರು ಖಂಡಿತ ಬೆಳೀತಾರೆ. ಈ ಸಂದರ್ಭದಲ್ಲಿ ಬಿಗ್ ಮಿಶ್ರಾ ಧಾರವಾಡ ಪೇಡದ ಫುಡ್ ಪ್ರಾಸೆಸಿಂಗ್ ಇಂಡಸ್ಟ್ರಿಯ ಪ್ರತಿನಿಧಿ ಶ್ರೀಧರ್ ಬಿ ಪಾಟೀಲ್ ಅವರು ಮಾತನಾಡಿ, ಇಲ್ಲಿ ಸಿಗುವಂತಹ ಸ್ವೀಟ್ಸ್ ವೈಶಿಷ್ಟ್ಯತೆಯ ಬಗ್ಗೆ ವಿವರಿಸಿದರು. ಮಂಗಳೂರಲ್ಲಿ ನಮ್ಮದು ಇದು 4ನೇ ಬ್ರ್ಯಾಂಚ್ ಆ್ಯಕ್ಚುಲಿ ಸ್ಟಾರ್ಟ್ ಆಗ್ತಾ ಇದೆ. ಇದು ಸೌತ್ ಕೆನರಾದಲ್ಲಿ ಟೋಟಲಿ ಇದು 8ನೇ ಬ್ರ್ಯಾಂಚ್ ಆಗ್ತಾ ಇದೆ ಸೌತ್ ಕೆನರಾದಲ್ಲಿ. ಇಲ್ಲಿ ಫಸ್ಟ್ ಒಂದು ನಾವು ಬಂಡ್ಸ್ ಹಾಸ್ಟೆಲ್ ಸ್ಟಾರ್ಟ್ ಮಾಡಿದ್ವಿ. ಆ ಪ್ಲೇಸ್ ಏನು ಕನ್ವೀನಿಯೆಂಟ್ ಆಗಲಾದಕ್ಕೆ ಮತ್ತು ಬೇರೆ ಕಡೆ ಶಿಫ್ಟ್ ಮಾಡಿದ್ದೀವಿ. ಆಲ್ರೆಡಿ ಇದು 3ನೇ ಬ್ರಾಂಚ್ ಮಂಗಳೂರು ಸಿಟಿಯಲ್ಲೇ ನಿಮಗೆ ನಡೀತಾ ಇದೆ. ಬ್ರಾಂಚು ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ. ಕಲ್ಲಾಪುರ ಜಂಕ್ಷನಲ್ಲಿ ಫಸ್ಟ್ ಸೆಕೆಂಡ್ ಶಾಪ್ ಮಾಡಿದಾಗ ರೆಸ್ಪಾನ್ಸ್ ಸಿಕ್ತು. ಸರ್ ನೀವು ಸಿಟಿ ಔಟ್ಸ್ಕರ್ಟ್ಸಲ್ಲಿ ಇದ್ದೀರಾ ಮತ್ತು ಇದರಲ್ಲಿ ಮಾಡಿದರೆ ತುಂಬ ಬೆಟ್ರ್ ಇರುತ್ತೆ, ಸಿಟಿ ಸೆಂಟ್ರಲ್ಲಿ ಮಾಡಿದರೆ ಬೆಟ್ರ್ ಇರುತ್ತೆ ಅಂದಾಗ ನನಗೆ ರೋಷನ್ ಮತ್ತು ಜಾಯ್ ಅವರು ಸಿಕ್ಕರು. ಸರ್
ನಾವು ಮಾಡ್ತೀವಿ ಇಲ್ಲಿ ಫ್ರಾಂಚೈಸಿ ಅಂತ ಕೊಟ್ಟಾಗ ನಾವು ಇಲ್ಲಿ ಕೊಡಬೇಕಾಯಿತು. ಕಂಪ್ನಿ ಸ್ಟಾರ್ಟ್ ಆಗಿದ್ದು ನೋಡಿ 1333 ಸ್ಟಾರ್ಟ್ ಆಗಿದೆ. ಅವತ್ತಿಂದ ಇವತ್ತಿಗೂ ಸಕ್ಸಸ್ ಆಗಬೇಕಂದ್ರೆ ಬಿಕಾಸ್ ಆಫ್ ಕ್ವಾಲಿಟಿ ಸರ್. ಕ್ವಾಲಿಟಿಯಿಂದ ನಾವು ಸಕ್ಸಸ್ ಇದ್ದೀವಿ. ಸರ್ವಿಸನ್ನು ಆ ಥರ ಕೊಡ್ತಾ ಇದ್ದೀವಿ ಸರ್. ಇದರಲ್ಲಿ ಏನಂದರೆ ಸಂಜಯ್ ಮಿಶ್ರಾ ಅವರ ಪಾತ್ರ ತುಂಬ ದೊಡ್ಡದು. 1933 ಸ್ಟಾರ್ಟ್ ಆದಾಗ ಬರೀ ಪೇಡ ಮಾಡ್ತಾಯಿದ್ರು. ಇವತ್ತು 1200 ಪ್ರಾಡಕ್ಟ್ ಇದೆ. ನಾಟ್ ಓನ್ಲಿ ಸ್ವೀಟ್ಸ್, ಬೇಕ್ರಿ ಪ್ರಾಡಕ್ಟ್ ಇದೆ, ಇನ್ಸ್ಟಂಟ್ ಮಿಕ್ಸ್ ಇದೆ, ಮತ್ತು ಬೇರೆ ಬೇರೆ ಥರ ಸ್ವೀಟ್ಸ್ ಇದೆ. ಈ ಸಂದರ್ಭದಲ್ಲಿ ಪುತ್ತೂರು ಸ್ವೀಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ರೋಷನ್ ಮೆನೇಜರ್ಸ್ ಮತ್ತು ಜಾಯ್ಸ್ಟ್ ಸಲ್ಡಾನ್ ಅವರು ಉಪಸ್ಥಿತರಿದ್ದರು. ಇನ್ನು ಬಿಗ್ ಮಿಶ್ರಾ ಪೇಡ ಮಂಗಳೂರಿನಲ್ಲಿ 3ನೇ ಮಳಿಗೆಯಾಗಿದ್ದು ಈಗಾಗಲೇ ಜನರಿಂದ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ. ಇಲ್ಲಿ ಶುದ್ಧವಾದ ವಿವಿಧ ಬಗೆಯ ಪೇಡ ಐಟಮ್ಸ್ಗಳು ಸೇರಿದಂತೆ ಇನ್ನಿತರ ಸಿಹಿ ತಿಂಡಿಗಳು ಲಭ್ಯವಿದೆ. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.